ಇಲ್ಲ, ನನಗೆ ಯಾವ ಶಾಸಕರು ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಲಿಲ್ಲ. ಅಲ್ಲ, ಅದು ಆ ರೀತಿ ನಮ್ಮ ಆಡಳಿತ ಪಕ್ಷದವರಿಗೆ ಮಾತ್ರ ಕೊಡುವಂಥದ್ದು ಸರಿಯಾಗುತ್ತಾ? ಅಲ್ಲಿಗೆ ನನ್ನ ಹತ್ರ ಹೇಳದೆ ನಿಮ್ಮ ಹತ್ರ ಹೇಳುವುದು ಸರಿಯಾ? ನಮ್ಮ ಹತ್ರ ಹೇಳಿಲ್ಲ ಅಷ್ಟೇ, ಮತ್ತೆ ಯಾಕೆ ನೀವು ಕೇಳ್ತೀರಿ? ಸ್ಪೀಕರ್ ನಾನಲ್ಲ, ಶಾಸಕರಿಗೆ ತೊಂದರೆ ಆದರೆ ನನ್ನ ಹತ್ರ ಬಂದು ಹೇಳಬೇಕು. ವಿಪಕ್ಷ ನಾಯಕರೇ ಹೇಳಿದ್ದಾರೆ. ಅದೇ ನಾನು ಹೇಳ್ತೇನಲ್ಲ, ನನ್ನ ಹತ್ರ ಯಾರು ಬಂದು ಹೇಳಲಿಲ್ಲ, ಆಯ್ತಕ್ಕೆ ಬರ್ತಾ ಇಲ್ಲ ಅಂತ ಯಾರು ಬಂದಿಲ್ಲ ಅಲ್ವಾ? ಅದನ್ನು ಬಿಟ್ಟು ನಿಮ್ಮ ಹತ್ರ ಹೇಳಿದ್ರೆ ನಾನು ಎಂತಕ್ಕಿದು ಉತ್ತರ ಕೊಡಲಿಕ್ಕೆ ಸಾಧ್ಯವಾಗ್ತದೆ? ಅಲ್ಲ, ಆ ರೀತಿ ಕೊಡುವಂಥದ್ದು ಇದೆಯಾ ಅಂತ. ಯಾವುದು? ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಕೊಡುವಂಥದ್ದು. ನೋಡಿ, ನಮ್ಮ ಹತ್ರ ಯಾವುದೇ ಒಂದು ಶಾಸಕರು ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಏನಾಗಿದೆ ಸ್ಯಾಂಕ್ಷನ್ ಆಗಿದೆ ಅಂತ ಮಾಹಿತಿ ಬಂದಿದೆ, ಅದರ ಬಗ್ಗೆ ನಮಗೆ ಬಿಡುಗಡೆ ಮಾಡಲಿಲ್ಲ, ಇನ್ನೊಬ್ಬರಿಗೆ ಬಿಡುಗಡೆ ಮಾಡಿದಂತೇಳಿ ಯಾರು ಕೂಡ ನನಗೆ ಹೇಳಿಲ್ಲ. ನಿಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಆಗಿದೆ? ಇಲ್ಲ, ನನಗೇನು ಬರಬೇಕಷ್ಟೆ, ನನಗಿನ್ನೂ ಕೂಡ ಸ್ಯಾಂಕ್ಷನ್ ಆಗಲಿಲ್ಲ. ನನಗೆ ಮತ್ತು ನಾನು ಏನೆಲ್ಲ ಕೇಳಿದ್ದೇನೆ ಅದೆಲ್ಲ ಕೂಡ ಕೊಟ್ಟಿದ್ದಾರೆ, ಇನ್ನು ಕೊಡುವುದೆಲ್ಲ ಎಕ್ಸ್ಟ್ರಾ. ಅಮೆರಿಕಕ್ಕೆ ಹೋಗ್ತೀರಾ? ಹಾಂ, 27ನೇ ತಾರೀಕಿಗೆ ನಮ್ಮ ನ್ಯಾಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕಾನ್ಫರೆನ್ಸ್ ಅಮೇರಿಕಾದ ಬಾಸ್ಟನ್ನಲ್ಲಿದೆ. ನಾವು 12 ಜನ ಶಾಸಕರು, ಅದೇ ರೀತಿ ವಿಧಾನಸಭಾದ ಪರಿಷತ್ತಿನ ಸಭಾಧ್ಯಕ್ಷರು ಮತ್ತು ಕೆಲವೊಂದು ವಿಧಾನ ಪರಿಷತ್ ಸದಸ್ಯರು ಕೂಡ ಇದು ಭಾಗವಹಿಸ್ತಾರೆ. ಕಳೆದ ಸಲ ಅದು ಕೆಂಟಕಿಯಲ್ಲಿ ಆಗಿತ್ತು, ಈ ಸಲ ಬಾಸ್ಟನ್ ನಡೀತದೆ 4th, 5th, 6th. ಯಾರು ಮಾಡ್ತೀವಿ? ಅಮೇರಿಕನ್ ಅದೊಂದು ನ್ಯಾಷನಲ್ ಒಂದು ಇದಿದೆ, ಪ್ರತಿ ವರ್ಷ ಕೂಡ ಕಾನ್ಫರೆನ್ಸ್ ಕಂಡಕ್ಟ್ ಮಾಡುವುದು. 27 ಯಾವುದು? 27ಗೆ ಹೋಗ್ತಾ ಇರೋದು. 20 ಅಲ್ಲಿ ಆಗ್ತಾ ಇರೋದು 4 to 6. 3, 4, 3, 4. 3, 4, 5, 6. 3, 4, 5, 6 of August.